ಅನಿವಾರ್ಯ ಹೊರತುಪಡಿಸಿ ಓಡಾಟ ನಡೆಸಿದ್ರೆ ವಾಹನ ಸೀಜ್ ಎಂಬ ರಾಜ್ಯ ಸರ್ಕಾರದ ಎಚ್ಚರಿಕೆಯ ಹೊರತಾಗಿಯೂ ಮುಂಜಾವಿನಿಂದಲೇ ದ್ವಿಚಕ್ರ ಸಹಿತ ಕಾರುಗಳ ಓಡಾಟ ಭರ್ಜರಿಯಾಗಿದ್ದು ಅಂತಹ ವಾಹನಗಳನ್ನು ತಡೆದು ಪಡುಬಿದ್ರಿ ಪೊಲೀಸರು ಕೇಸು ಹಾಕಿದ್ದಲ್ಲದೆ ಎಚ್ಚರಿಕೆಯನ್ನ ನೀಡಿ ಬಿಟ್ಟಿದ್ದಾರೆ. ಈ ಬಗ್ಗೆ ಹೆಜಮಾಡಿ ತಪಾಸಣಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮಾತನಾಡಿದ ಪ್ರಭಾರ ಎಸಿ ಪ್ರತಿಭಾ ಆರ್ ಅವರು ಕೋವಿಡ್ 2ನೇ ಅಲೆ ದೇಶವನ್ನೇ ಬೆಚ್ಚಿ ಬೀಳಿಸುವಂತಿದೆ. ಈ ಕಾರಣದಿಂದಾಗಿ ಸರ್ಕಾರ ಬಹಳಷ್ಟು ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದ್ದು ಜನ ಕಾನೂನಿಗೆ ಗೌರವ ನೀಡಿ ಸರ್ಕಾರದ ಆದೇಶ ಪಾಲಿಸುವ ಮೂಲಕ ಕೋವಿಡ್ ಚೈನ್ ಬ್ರೇಕ್ ಮಾಡಬೇಕಾಗಿದೆ. ಅತಿ ಅಗತ್ಯ ಹೊರತುಪಡಿಸಿ ಯಾವುದೇ ಕಾರಣಕ್ಕೆ ವಾಹನಗಳ ಓಡಾಟಕ್ಕೆ ಮುಂದಾದರೆ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಸಿದರು. ಸುರೇಶ್ ಶರ್ಮಾ, ವಿ4 ನ್ಯೂಸ್, ಪಡುಬಿದ್ರೆ.